ಉಡುಪಿ ಜಿಲ್ಲೆಯ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಇಂದಿನಿಂದ 15ರವರೆಗೆ ನಡೆಯುವಂತಹ ಬ್ರಹ್ಮಕಲಶೋತ್ಸವ ನಾಗಮಂಡಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಪ್ರಯುಕ್ತ ಇಂದು ಹೊರೆ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ಆರಂಭವಾಗಿದೆ. ಶ್ರೀ ಮಹಾಲಕ್ಷ್ಮಿ ಅಮ್ಮನೆಡೆಗೆ ವಿವಿಧ ಮೀನುಗಾರ ಸಂಘಟನೆಗಳು, ಗ್ರಾಮ ಸಭೆ, ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಮೀನುಗಾರ ಸಮುದಾಯ ಹೊರೆ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ. ಸುಮಾರು 2,000 ವಾಹನಗಳು, 10,000ಕ್ಕಿಂತ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಮುಂದೆ ಕೂಡ ಭಾಗಿಯಾಗುವ ನಿರೀಕ್ಷೆ ಇದೆ. ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ನಾಡೋಜ ಜಿ ಶಂಕರ್ ಅವರ ನೇತೃತ್ವದಲ್ಲಿ ಹೊರೆ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟ್ಯಾನ್, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಗುಂಡು ಅಮೀನ್, ಕ್ಷೇತ್ರ ಆಡಳಿತ ಸಮಿತಿ ಅಧ್ಯಕ್ಷ ವಾಸುದೇವ ಕೋಟ್ಯಾನ್ ಉಪಸ್ಥಿತರಿದ್ದರು. ಇವತ್ತು ಉಡುಪಿ ಜಿಲ್ಲೆಯ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಂಭ್ರಮ ಮನೆ ಮಾಡಿದೆ. ಕ್ಷೇತ್ರದಲ್ಲಿ ಇವತ್ತಿನಿಂದ ಏಪ್ರಿಲ್ 15ರವರೆಗೆ ಬ್ರಹ್ಮಕಲಶೋತ್ಸವದ ಸಂಭ್ರಮ ಮೇಳೈಸುತ್ತೆ. ಅದರ ಪ್ರಯುಕ್ತ ಇವತ್ತು ಹೊರೆ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ಆರಂಭ ಆಗಿದೆ. ಯಾವ ರೀತಿಯೆಲ್ಲ ವ್ಯವಸ್ಥೆ ಇದೆ, ಸಂಭ್ರಮ ಹೇಗೆ ಮೇಳೈಸ್ತಾ ಇದೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಪ್ರಮೋದ್ ಅವರು. ಪ್ರಮೋದ್, ನಮಸ್ತೆ. ಹೇಳಿ ರಕ್ಷಿತಾ. ಇವತ್ತು ಬ್ರಹ್ಮಕಲಶೋತ್ಸವ ಸಂಭ್ರಮ ಮನೆ ಮಾಡಿದೆ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಹೊರೆ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ಆರಂಭ ಆಗಿದೆ. ಯಾವ ರೀತಿ ಇದೆ ವ್ಯವಸ್ಥೆ, ಹೇಗಿದೆ ಭಕ್ತಾದಿಗಳ ಒಂದು ಆ ಸಂಭ್ರಮ? ಉಡುಪಿ ಜಿಲ್ಲೆಯ ಏನು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಇವತ್ತು ಸಂಭ್ರಮದ ವಾತಾವರಣ ಅಂತ ಹೇಳ್ಬೋದು. ಅಂದ್ರೆ ಏಪ್ರಿಲ್ 1ರಿಂದ 15ರವರೆಗೆ ನಡೆಯುವಂತ ಏನು ಬ್ರಹ್ಮಕಲಶೋತ್ಸವ ಪ್ರಯುಕ್ತ ಇವತ್ತು ಹೊರ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈಗಾಗಲೇ ಉಡುಪಿ ಜಿಲ್ಲೆಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸುಮಾರು 2,000ಕ್ಕಿಂತಲೂ ಹೆಚ್ಚು ವಾಹನಗಳಲ್ಲಿ ಏನು ಹೊರ ಕಾಣಿಕೆಯನ್ನು ತರಲಾಗ್ತದೆ. ಅದೇ ರೀತಿಯಲ್ಲಿ ಸುಮಾರು ಒಂದು 10,000ಕ್ಕಿಂತಲೂ ಹೆಚ್ಚು ಭಕ್ತಾದಿಗಳು ಕೂಡ ಸೇರುವ ಒಂದು ನಿರೀಕ್ಷೆಯನ್ನು ಕೂಡ ಈ ಸಂದರ್ಭದಲ್ಲಿ ಆಗ್ತದೆ ಎಂಬ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಏನು ಮೊಗವೀರ ಸಮಾಜದ ಶ್ರದ್ಧಾ ಭಕ್ತಿ ಕೇಂದ್ರವಾಗಿದೆ. ಅಂದ್ರೆ ಇವತ್ತು ಏನು ಹೊರೆ ಕಾಣಿಕೆ ಸಮರ್ಪಣೆ ಮಾಡುವುದರಿಂದ ಎಲ್ಲ ಮೊಗವೀರ ಏನು ಬಾಂಧವರಿದ್ದಾರೆ, ಸಂಘ ಸಂಸ್ಥೆಗಳಿದೆ, ಅಂದ್ರೆ ಎಲ್ಲರ ಏನು ಬೋಟ್ ಮಾಲೀಕರು ಕೂಡ ಇವತ್ತು ಈ ಒಂದು ಹೊರ ಕಾಣಿಕೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅಂದ್ರೆ ತಮ್ಮ ಸೇವಾರ್ಥವಾಗಿ ಹೊರ ಕಾಣಿಕೆಯನ್ನು ಕೂಡ ಕೊಡ್ಲಿಕ್ಕಿದ್ದಾರೆ. ಈಗಾಗಲೇ ಏನು ಮಲ್ಪೆಯಲ್ಲಿ ಈಗಾಗಲೇ ಏನು ಹೊರ ಕಾಣಿಕೆಗೆ ಸಮರ್ಪಣೆಗೆ ಈಗಾಗಲೇ ವಾಹನಗಳಲ್ಲಿ ಅಂದ್ರೆ ಟ್ರಕ್ಗಳಲ್ಲಿ ಈಗಾಗಲೇ ತೆಂಗಿನಕಾಯಿ ಇರ್ಬೋದು, ತರಕಾರಿ ಇರ್ಬೋದು, ಅಕ್ಕಿಗಳಿರ್ಬೋದು, ಮುಂತಾದ ದವಸ ಧಾನ್ಯಗಳನ್ನು ಕೂಡ ಏನು ತುಂಬಿಸಿರುವಂತ ಏನು ಟ್ರಕ್ಗಳು ಕೂಡ ಈಗ ಸಿದ್ಧಗೊಂಡಿದ್ದು ಮಧ್ಯಾಹ್ನ ಸುಮಾರು ಒಂದು 2:30-3 ಗಂಟೆ ಹೊತ್ತಿಗೆ ಈ ಒಂದು ಹೊರ ಕಾಣಿಕೆ ಮೆರವಣಿಗೆ ನಡೆಯಲಿದೆ. ಈ ಒಂದು ಹೊರ ಕಾಣಿಕೆ ಮೆರವಣಿಗೆಯಲ್ಲಿ ಸಾಕಷ್ಟು ಚೆಂಡೆ ವಾದನ ಇರ್ಬೋದು, ಕಲಶ ಹಿಡಿದಂತ ಮಹಿಳೆಯರು ಇರ್ಬೋದು, ಮತ್ತೆ ಅಕ್ಕಿ ಮುಡಿ ಹೊತ್ತು ಬರುವಂತಹ ಮೀನುಗಾರ ಮಹಿಳೆಯರು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಕಾಣಿಸ್ತಾ ಇದ್ದಾರೆ. ಒಟ್ಟಾರೆ ನಾವು ಇಲ್ಲಿ ಹೇಳುವುದಾದ್ರೆ ಈ ಒಂದು ಏನು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇವತ್ತು ಏನು ಹೊರ ಕಾಣಿಕೆ ಸಮರ್ಪಣೆ ಆಗ್ಲಿಕ್ಕಿದೆ, ಈ ಒಂದು ಸಂಭ್ರಮದ ಒಂದು ವಾತಾವರಣ ಅಂತ ಹೇಳ್ಬೋದು. ಅಂದ್ರೆ 10,000ಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಅಂತ ಹೇಳಲಾಗ್ತಿದೆ. ನೂಕುನುಗ್ಗಲಾಗುವಂತಹ ಒಂದು ಸಂದರ್ಭ ಹೆಚ್ಚಂತಾನೆ ಹೇಳ್ಬೋದು. ಇದಕ್ಕೋಸ್ಕರ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಕ್ಷೇತ್ರದಲ್ಲಿ? ಖಂಡಿತವಾಗಿಯೂ ಏನು ಇವತ್ತು ಸುಮಾರು 2,000ಕ್ಕಿಂತಲೂ ವಾಹನ ಇವತ್ತು ಈ ಒಂದು ಏನು ಶ್ರೀ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬರುವುದರಿಂದ ಈಗಾಗಲೇ ಏನು ವಾಹನ ಸಂಚಾರಕ್ಕೆ ಏನು ಸುಗಮ ಆಗ್ಲಿಕ್ಕೆ ಈಗಾಗಲೇ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಇರ್ಬೋದು, ಮತ್ತೆ ಏನು ದೇವಸ್ಥಾನದ
ಏನು ಅಲ್ಲಿಯ ಭಕ್ತರು ಕೂಡ ಇದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿದ್ದಾರೆ. ಅಂದ್ರೆ ಏನು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಒಳ ಪ್ರವೇಶಿಸಿದಾಗ ಸುಮಾರು ಈಗಾಗಲೇ ಅದಕ್ಕೆ ಒಂದು ಜಾಗದ ವ್ಯವಸ್ಥೆಯನ್ನು ಮಾಡಿದರೆ, ಒಂದು ಕಡೆ ಉಗ್ರಾಣವನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಗಳಲ್ಲಿ ವಾಹನಗಳು ಸುಗಮ ಸಂಚಾರಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಏನು ನಾಡೋಜ ಜಿ ಶಂಕರ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಏನು ಕಾರ್ಯಕ್ರಮದ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಈಗಾಗಲೇ ಮಾಡಿರೋದ್ರಿಂದ ಜನರಿಗೆ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಎಂಬ ಒಂದು ಇಚ್ಛೆ ಕೂಡ ಈ ಒಂದು ಏನು ಅಲ್ಲಿಯ ಸಮಿತಿಯ ಸದಸ್ಯರಿಗಿದೆ. ಆದ್ರಿಂದ ಈಗಾಗಲೇ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಏನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಸಾಕಷ್ಟು ಭಕ್ತರು ಮತ್ತೆ ಏನು ಹೊರಕಾಣಿಕೆಯ ವಾಹನ ಬರೋದ್ರಿಂದ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಆದ್ರಿಂದ ಏನು ಮಧ್ಯಾಹ್ನ ನಡೆಯುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಜನರು ಕೂಡ ಒಂದು ಏನು ಜನರು ಕೂಡ ಇದಕ್ಕೆ ಒಂದು ಏನು ಈ ಒಂದು ಶೋಭಾಯಾತ್ರೆ ಅಂದ್ರೆ ಈ ಒಂದು ಹೊರಕಾಣಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪ್ರಮೋದ್, ಕೆಲವೊಂದು ವಿಚಾರಗಳಿಗೆ ಉಡುಪಿ ಸುದ್ದಿಯಾಗಿತ್ತು ಕೆಲ ದಿನಗಳ ಹಿಂದೆ, ಕೆಲವು ತಿಂಗಳುಗಳ ಹಿಂದೆ ಉಡುಪಿ ಸುದ್ದಿಯಾಗಿತ್ತು. ಈ ಒಂದು ಉಚ್ಚಿಲ ಕ್ಷೇತ್ರಕ್ಕೆ ಎಲ್ಲಾ ಧರ್ಮೀಯರು ಮುಕ್ತವಾಗಿ ಕೂಡ ಪ್ರವೇಶವನ್ನ ಪಡಿಬಹುದಾಗಿದೆ, ಯಾವುದೇ ರೀತಿಯಾದ ವಿವಾದ ಗೊಂದಲಗಳಿಲ್ಲ ಹಾಗಾದ್ರೆ? ಖಂಡಿತ. ಏನು ಈಗಾಗಲೇ ಅಲ್ಲಿಯ ಸಮಿತಿಯವರಿಗೆ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲಾ ಧರ್ಮದವರಿಗೆ ಕೂಡ ಮುಕ್ತ ಒಂದು ಈ ಒಂದು ಏನು ಹೊರಕಾಣಿಕಾ ಸಮರ್ಪಣೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದ್ದು ಇಲ್ಲಿ ಯಾವ ರೀತಿಯ ಒಂದು ಗೊಂದಲ ಇಲ್ಲ. ಆದ್ರೆ ಸದ್ಯ ಇವತ್ತು ಏನು ಮಧ್ಯಾಹ್ನ ನಡೆಯುವಂತಹ ಈ ಒಂದು ಶೋಭಾಯಾತ್ರೆಯಲ್ಲಿ ಏನು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಲಿಕ್ಕಿದ್ದಾರೆ ಅಂತ ಹೇಳ್ಬೋದು. ಧನ್ಯವಾದಗಳು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ.